ಪಶು ಎಷ್ಟು ಮೋಸ ಹಿಂಗೆ ಮಾಡ್ದೆ ಅನ್ಕೊಂಡು ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ಒಳ್ಳೆ ರೀತಿ ಇದ್ದಿದ್ದ ನನ್ನೊಟ್ಟಿಗೆ. ಸುಸತ್ರ ಒಂದು ಫೋನ್ ಮಾಡ್ತಾ ಇರಲಿಲ್ಲ, ಅಷ್ಟೊತ್ತಿಗೆ ನಂಗೆ ಗೊತ್ತಾಯ್ಕಿದ್ದಿತ್ತು. ಛೀ, ಎಲ್ಲ ಗಂಡಸರು ಒಂದೇ. ನನ್ನ ಪಶು ಈ ಥರ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಛೀ, ಇಂಥ ಒಂದು ಕೆಲಸ ಮಾಡಿಬಿಟ್ನಲ್ಲ. ಆ ಮುಖದಲ್ಲಿ ಎಂಥ ಒಂದು ಫೀಲಿಂಗ್ಸೇ ಇರಲಿಲ್ಲಲ್ಲ. ನಾ ಬಿಟ್ಟು ಹೋತೆ ಅಂದರೆ ಅದಕ್ಕೂ ಎಂತ ಹೇಳೋದಿಲ್ಲ, ಬೈದರೂ ಎಂತ ಹೇಳೋದಿಲ್ಲ, ಎಲ್ಲದಕ್ಕೂ ನಗಾಡ್ತಾ ಇದ್ದಿದ್ದ. ಈಗ ಹೇಳ್ಕೊಂಡ್ರು ತಮಾಷೆ ಅವನಿಗೆ. ನನಗೆ ಎಷ್ಟು ಬೇಜಾರಾಯಿತು. ಯಾರಿಗೆ ಹೇಳೋದು ನಾನು? ಎಲ್ಲ ಗಂಡಸರು ಒಂದೇ. ಇವನಾದರೂ ಒಂಚೂರು ಒಳ್ಳೆಯವನಂತ ನಾನು ಅಂದ್ಕೊಂಡಿದ್ದೆ. ಛೀ. ಅಮ್ಮ ಸರಿಯಾಗಿ ಹೇಳ್ತಿದ್ದಳು, ಓದು ವಯಸ್ಸಲ್ಲಿ ಓದಕ್ಕೆ ಹಿಂಗಿಂದೆಲ್ಲ ಮಾಡೋಕ್ಕಾಗ ಅನ್ಕೊಂಡು. ನಾನಾದರೂ ನನ್ನ ಮೇಲೆ ನಂಗೆ ಜಾಸ್ತಿ ಓವರ್ ಕಾನ್ಫಿಡೆನ್ಸ್. ನಾನು ಓದಕ್ಕೂ ಒಳ್ಳೆ ಓದ್ತೆ, ಇದು ಎಲ್ಲ ಮಾಡ್ಕೊಂತೆ ಅಂತ ನಾನು ಅಂದ್ಕೊಂಡೆ. ಬೇಕಂತೇನು ಮಾಡ್ಕೊಂಡದ್ದಲ್ಲ. ಆಗೆಲ್ಲ ಎಷ್ಟು ಹಿಂದಿಂದ ಬೀಳ್ತಿದ್ದೆ ಇವನು. ಈಗ ಮಾತ್ರ ನಾನು ಬೇಡ ಆಯ್ತು ಇವನಿಗೆ. ಯಾರೋ ಚಂದದ ಹುಡುಗಿ ಸಿಕ್ಕಿದಳೋ ಏನೋ ಯಾರಿಗೆ ಗೊತ್ತು. ಇಂದಿರಂತಕ್ಕೆ ಹಿಂಗೆ ಮಾಡ್ತಾ. ಮದುವೆ ಆಗಂದ್ರೆ ಆತಿಲ್ಲ ಅಂತ ಹೇಳಿಬಿಟ್ನಲ್ಲ. ಮದುವೆ ಅಪ್ಪ ಏಜ್ ಅಲ್ಲ ಅಂದರು. ಅದೇನು ಹೌದೇ ಅವ್ನು ಹೇಳದ್ದು. ಅವ್ನು ಮದುವೆ ಅಪ್ಪ ಏಜ್ ಅಲ್ಲ, ಆದರೂ ಸಹ ಕಡೆಗಂದರೆ ಮನೇಲಿ ಯಾರನ್ನ ಕಂಡು ಮದುವೆ ಮಾಡ್ತಾರೋ ಏನೋ. ಏಜ್ ಅಲ್ದಿರಿ ಏನಾಯ್ತು, ಮದುವೆ ಆಯ್ಲಕ್ಕಲ್ಲ. ಅಲ್ಲ, ಹೊರ್ಗೋಯ್ ಬತ್ತೆ ಅಂತ ಹೇಳೋದು ಹೆಣ್ಣು 3 ಗಂಟೆ ಮೇಲಾಯ್ತು, ಇನ್ನೂ ಮುಲ್ಕಂಡೆ ಹುಡ್ಕುತ್ತಲ್ಲ, ಉಮ್ಮಕ್ಕೂ ಬರಲಿಲ್ಲ. ಎಂಥ ಕತೆ ಇದೆ. ಟಿ ವಿಯೂ ಹಾಯ್ಕೊಳ್ಳಲಿಲ್ಲ, ಫೋನಾಗೂ ಇಲ್ಲ. ನಮ್ಮ ಎಂತೂ ಮುಂಚೆ ಅನುಮಾನದ ಪಿಚಾಚಿ, ಈಗಲೇ ಮದುವೆ ಮಾಡ್ಕೊಂತ ಒದ್ದಾಡ್ತಿದ್ದಾಳೆ. ಇವನು ಈಗ ನಂದು ಏಜ್ ಆಗಲಿಲ್ಲ, ಆಗ ಏಜ್ ಆಗಲಿಲ್ಲ ಅಂತ ಕೂತ್ಕೊಂಡ್ಲಿ. ಯಾವನಾರ ಬಂದು ಮದುವೆ ಹೋತ ಅಷ್ಟೇ. ನಾನೆಂತ ಮಾಡೋಕ್ಕಂತ ಹೇಳಷ್ಟೆಲ್ಲ ಹೇಳಿದೆ. ಅವನಿಗೆ ಬೇಡ ಅಂದ್ರ ಮೇಲೆ ನಂಗೆ ಎಂತಕ್ಕೆ? ನನಗೂ ಬೇಡ ಅಂತ ಹೇಳಕ್ಕನ್ಸುತ್ತು, ಆದರೂ ನನಗೆ ಆತಿಲ್ಲ ಅವನ್ನ ಬಿಟ್ಟಿದ್ದಕ್ಕೆ. ಎಂತ ಮಾಡೋದು ಈಗ? ಒಂದು ಕೆಲಸ ಮಾಡೋದು, ನಾನು ಓದ್ತೆ ಅತ್ಲಾಗೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಹಿಂಗೆ ಜಾಬ್ ಓದಿ ಇದು ಅಂತ ಹೇಳಿ ತಪ್ಪಿಸ್ಕೊಂಡ್ರೆ ಕಾಂಬ ಇವ್ ನನ್ನೊಟ್ಟಿಗೆ ಇಬ್ಬಕ್ಕೂ ಸಾಕು. ಅವನಿಂದ ಆ ಥರ ಮೋಸ ಮಾಡೋ ಹುಡುಗ ಎಂತೂ ಅಲ್ಲ. ಆದರೆ ಎಂಥದ್ದು ಕ್ಲಿಯರಾಗಿ ಹೇಳಲೇ ಇಲ್ಲಲ್ಲ. ನಾನು ಎಂತ ಅಂತ ಡಿಸೈಡ್ ಮಾಡೋಕ್ಕತ್ತು. ಇರಲಿ, ನನ್ನ ಸೈಡಿಂದ ಒಂದು ಈ ಥರ ಪ್ಲ್ಯಾನ್ ಮಾಡಿದೆ. ಅಪ್ಪನ ಹತ್ರ ಹೇಳ್ರೆ ಅಪ್ಪ ಬೇಡ ಅಂತ ಹೇಳೋದಿಲ್ಲ. ನನ್ನ ಅಪ್ಪನ ಮುದ್ದಿನ ಮಗಳಲ್ಲ, ಅಪ್ಪ ಆಯ್ತಂತ ಹೇಳೇ ಹೇಳ್ತಾರೆ. ಮತ್ತೆ ಇವನೊಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇದ್ದರೆ ಹಾಗೆ ಮಾಡ್ಕೊಂಡು ಕಡೆಗೆ ಎತ್ತಾದರೂ ಒಂದು ಪ್ಲ್ಯಾನ್ ಮಾಡೋಕ್ಕದು. ಸದ್ಯಕ್ಕಿಂತೂ ಈ ರೀತಿಯೇ ಹೇಳೋದೀಗ ತಪ್ಸ್ಕೊಂಬಕ್ಕೆ. ಅಲ್ಲ ಪಿಂಕಿ, ಊಟ ಗೀಟ ಮಾಡೋದಿಲ್ಲ ಮಗ ನೀನಿವತ್ತು? ಅಲ್ಲ, ಕಾಲೇಜ್ ಹತ್ರ ಹೋಯ್ ಬತ್ತೆ ಅಂತ ಹೋದಳು, ಬಂದಳು ಮಲ್ಕೊಂಡಿದ್ಯಲ್ಲ, ಎಂತಾಯ್ತು ಹೇಳಿ ನಿಂಗೆ? ಓ ಅಮ್ಮ ಬಂದಾಳು. ನನ್ನ ಮುಖ ಕಂಡ್ರೆ ಸಾಕು, ಈಗ ಕಂಡು ಹಿಡಿತಾಳು ಅವಳು. ಎಂತ ಇಲ್ಲಮ್ಮ, ಹೊಟ್ಟೆ ನೋವೇ ಅಮ್ಮ ಸ್ವಲ್ಪ. ಎಂತಾಯ್ತು ಮಗನೇ ಹೊಟ್ಟೆ ನೋವು? ಈಗಳು ಬರ್ತಾರ ತಿಂಗಳು ಹೊಟ್ಟೆ ನೋವೇನು ಅಲ್ಲ? ಅದೊಂದು ಹೊಟ್ಟೆ ನೋವು ಒಂದು ಈಗಳು ಹೊತ್ತು ಮಗ ನಿಂಗೆ. ಎಂತ ಇಲ್ಲ, ಮದುವೆ ಮಕ್ಳಾರ ಕೂಡಲೇ ಹೊಟ್ಟೆ ನೋವು ಕಮ್ಮಿ ಆಯ್ತು. ಎಷ್ಟು ಜನ ಅದು ಗರ್ಭಸೂಲಿ ಹೊಟ್ಟೆ ನೋವು ಅಂತಾರಲ್ಲ, ಸುಮಾರು ಜನಕ್ಕೆ ಇರುತ್ತದು. ಮಕ್ಕಳೆಲ್ಲ ಆಗ್ತಿದ್ದಂಗೆ ಕಮ್ಮಿ ಆಗ್ತದೆ. ಅದಕ್ಕೆ ಹೇಳುದು, ಈ ಹೊಟ್ಟೆ ನೋವು ತಪ್ಸ್ಕೊಂಬಾರ ನೀನೊಂದು ಬೇಗ ಮದುವೆ ಆಗಿಬಿಡುತ್ತೆ ಮರೈತಿ. ಅಮ್ಮ ನೋವಮ್ಮ, ನೀ ಹೊರಗೋಗಿ ಸ್ವಲ್ಪ ಹೊತ್ತು ಮಲ್ಕಂತೆ ಸಮಾತ. ಎಂಥದಮ್ಮ ಹೊಚ್ಚಿ ಹೋಗ್ಬಿಡ್ಲೆ ನೀನು, ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಹೊಟ್ಟೆ ನೋವ್ತಿತ್ತು. ಈಗ ಜೀರಿಗೆ ನೀರು ಮಾಡ್ಕೊಬತ್ತೆ ಮಗ. ಜೀರಿಗೆ ನೀರು ಕುಡಿದ್ರೆ ಕೂಡಲೇ ಸ್ವಲ್ಪ ಎಬ್ಬಮ್ಮಂಗೆ ಅತ್ತ ಚೂರು ಸುಧಾರಿಸ್ಕೊಂಡ್ಲಕ್ಕ ಸಮಾತು. ಎಂತ ಹಣಿ ಬರೋ ಏನಪ್ಪ, ಈ ಹೆಣ್ಣಿಗೊಂದು ಈಗ ಆಡ್ಕೊಂಡ್ರು ಹೊಟ್ಟೆ ನೋವು. ಪಾಪ ಅಮ್ಮ. ಛೀ, ಜೀರಿಗೆ ನೀರೇನು ಬೇಡಮ್ಮ, ಸ್ವಲ್ಪ ಹೊತ್ತು ಸಮಾತ. ಅದು ಯಾರು ಕುಡಿತಿರೋದು ಥರ ಕೈಯ? ಹಂಗಂದ್ರೆ ಹೆಂಗತ್ತು ಮಗ? ಹೊಟ್ಟೆ ನೋವು ಕಮ್ಮಿ ಆಯ್ಕಲ್ಲ, ನಂಗೆ ಗೊತ್ತಾತ್ತು ಎಷ್ಟು ನೋವು ಆಗ್ತದೆ ಅನ್ಕಂಡು. ನಮ್ದೆಲ್ಲ ವಂಶದ ಪೂರ ಇದೊಂದು. ಅಜ್ಜಿಗೂ ಹಿಂಗೆ ಹೊಟ್ಟೆ ನೋವು ಇದ್ದಿದ್ದು, ಗರ್ಭಸೂಲಿ ಹೊಟ್ಟೆ ನೋವು. ಗಾಡಿ ಕಮ್ಮಿ ಆಯ್ತಲ್ಲ, ನಾ ಹುಟ್ಟಿದ್ದಂಗೆ ಕಮ್ಮಿ ಆಯ್ತು ಅವಳಿಗೆ. ಗಾಡಿ ನಂಗೆ ಶುರು ಆಯ್ತು. ಎಂತ ಮಾಡೋಕ್ಕತ್ತ? ನಿನ್ನ ಚಿಕ್ಕಮ್ಮ ದೊಡ್ಡ ಮಂತ್ರಿಗೂ ಇತ್ತಲ್ಲ, ಎಂತ ಮಾಡೋಕ್ಕಾತಿಲ್ಲ. ಅದೆಲ್ಲ ಸಮ ಆಯ್ತು ಕಡೆಗೆ. ಈಗ ಮಾತ್ರೆ ತಿನ್ಬೇಡ ಹೋಯ್ಲಿ. ಜೀರಿಗೆ ನೀರು ಬ್ಯಾಡ್ತಿರ್ಬೇಡ, ಒಂಚೂರು ಮೊಸರಿಗೆ ಹಿಂಗೆ ಹಾಯ್ಕೊಬತ್ತೆ. ಅದು ಕುಡಿದ್ರು ಸಮಾತು, ಸ್ವಲ್ಪ ಆರಾಮದಂಗೆ ಅತ್ತ ಮುಲ್ಕೋಕ. ಈಗ ಒಂದೇ ದೇವ್ರೇ, ಇದೊಂದು ಹೊಟ್ಟೆ ನೋವು ಗೊತ್ತಂದ್ರೆ ನನಗೆ ಒಂಥರ ಟೆನ್ಷನ್ ಆಗ್ಬೋದು ಈ ಹೆಣ್ಣಿನ ಕಾಮಕ್ಕೆ. ನಾನು ಎಂಥದಕ್ಕೆ ಎಂತ ನಿಂಗೆ? ಎಂತದೆ ಬಂಗಾರ? ಎಂತ ಬೇಕು ನಿಂಗೆ? ಶಾಲೆ ತರಬೇಕಾ ಹೊಟ್ಟೆ ಕಟ್ಕೊಂಬಕ್ಕೆ? ಎಂತ ಬೇಕು ಕೇಳ? ಅಲ್ಲ ಅಮ್ಮ, ನಾನು ಕಾಂಬಕ್ಕೆ ಚಂದ ಇರ್ಲಿಯಾ? ಅಯ್ಯೋ, ನೀನು ಹುಚ್ಚಿ ಹಾಡಾಕ್ಕೆಲ್ಲ. ಈ ಹೊಟ್ಟೆ ನೋವೆಲ್ಲ ಇಷ್ಟು ಜೋರು ಇಪ್ಪಷ್ಟೊತ್ತೆ ನೀನು ಚಂದ ಗೊಂಬಿ ಕಣ್ಣಂಗಿದ್ಯಲ್ಲ. ನನ್ನ ಮಗಳು ಅಂದರೆ ಗೊಂಬಿ. ಒಂದು ಕನ್ನಡಕ ಒಂದು ಬಂದಿತ್ತು ಅನ್ಕೊಂಡು ಅದ್ರಾಗೂ ಎಷ್ಟು ಚಂದ ತೋರ್ತೆ ಗೊತ್ತಾ?
ಗೊಂಬಿ ಕಂಡಂಗಿದ್ದೆ ಮಗ, ನೀನು ಚಂದ ಇದ್ದೆ. ಎಂತಕ್ಕೆ ಯಾರು ಎಂತ ಹೇಳ್ರಿ ನಿಂಗೆ? ಇಲ್ಲಮ್ಮ, ಸುಮ್ಮನೆ ಕೇಂದ್ರೆ ಅಷ್ಟೇ. ಆಯ್ತು, ನೀನು ಜೀರಿಗೆ ನೀರು ಬೇಡ, ಅದೇ ಮೊಸರು ಎಂಥದ್ದು ಹೇಳ್ತಿಲ್ಲ, ಅದೇ ತಂದು ಕೊಡ ಹೋಗ. ಅಯ್ಯೋ, ಈಗಳಿನ ಕಾಲದ ಹುಡುಗಿಯರನ್ನ ಅರ್ಥ ಮಾಡ್ಕೊಂಬಕ್ಕೆ ಕಷ್ಟಪ್ಪ. ಈಗ ಹೊಟ್ಟೆ ನೋವು ಅಂತಿತ್ತು, ಈಗ ಚಂದದ ಬಗ್ಗೆ ಮಾತಾಡುತ್ತೆ, ಈಗ ಮತ್ತೆ ಮೊಸರು ಕಿಂತದ್ದು. ಎಂಥ ಮಾತಾಡ್ತು, ಎಂತ ಬಿಡ್ತು, ಅವಕ್ಕೆ ಏನು ಬೇಕು ಎಂತ ಬ್ಯಾಡ್ದು ಅವಕ್ಕೇ ಗೊತ್ತಿಲ್ಲ. ಇಲ್ಲತ್ಲ ಮಲ್ಕೋ, ನಾನೀಗ ತಗೊಬತ್ತೆ ಮಗ. ಸ್ವಲ್ಪ ಹೊತ್ತು ಸಮತ್ತು, ಸ್ವಲ್ಪ ತಡ್ಕೋಕ, ನಾಳೆಗೆಲ್ಲ ಕಮ್ಮಿ ಆಯ್ತು. ನನ್ನ ಮನೆ ವಿಚಿತ್ರ ಆಡುತ್ತಪ್ಪ ಆರು. ಅಲ್ಲ, ಇಟ್ಟು ಸಲ ಹೊಟ್ಟೆ ನೋವು ಬಂದರೆ ಬಡ್ಕೊತಿದ್ದಿತ್ತು, ಹಾಗೆ ಒದ್ದಾಡ್ತಿದ್ದಿತ್ತಪ್ಪ. ಸುಮ್ಮನೆ ಮಲ್ಕೊಂಡಿತ್ತಲ್ಲ ಒಂದು ಬದಿ. ಆ ಬಿಸಿಲಿಗೆಲ್ಲ ಮಧ್ಯಾಹ್ನ ಪಷ್ಟೊತ್ತಿಗೆ ಹೋಗ್ಕಾಗ ಅಂದ್ರೆ ಕೇಂತಿಲ್ಲ, ಸಮ ಸುಸ್ತಾಯ್ತಕ್ಕಂತ. ಏ ದೇವ್ರೆ, ಇದನ್ನು ಹೊಟ್ಟೆನೂ ಒಂದು ಕಡಿಮೆ ಮಾಡಿಸಿ ಕೊಡ್ದೇವ್ರೆ. ಆ ಹೆಣ್ಣಿನ ಕಾತಿಲ್ಲ ನನಗೆ. ಅಂತೂ ಬಚ್ಚವಾದೆ. ಟಣ್ಣ ಒಂದು ಐಡಿ ಬಕ್ಕೋಯ್ ಆಯ್ತು, ಇಲ್ಲ ಅಂದಿರೇ ಸಿಗಾಕಂತಿದ್ದಿದ್ದೆ ಇವತ್ತು. ಅಯ್ಯಪ್ಪ, ಇನ್ನೊಂದು ಮೊಸರು ತಂದು ಕೊಟ್ಟಳಂದ್ರೆ ಸುಮ್ಮನೆ ತಿಂದ್ಕೊಂಡು ಇವತ್ತು ರಾತ್ರಿವರೆಗೆ ಮ್ಯಾನೇಜ್ ಮಾಡ್ಲಕ್ಕೆ. ಮುಖ ತೋರ್ಸೋಕ್ಕೆ ಅವಳಿಗೆ ಮುಖ ತೋರಿಸೋ ಧೈರ್ಯ ಇರಲಿಲ್ಲ ನನಗೆ. ಯಾವ ಮಕ್ಕಳಿಗಾರು ಧೈರ್ಯ ಇರುತ್ತೆ, ಯಾರಿಗೂ ಧೈರ್ಯ ಇರೋದಿಲ್ಲ. ಹಿಂಗಾರೆ ಅದ್ರೊಟ್ಟೆ ಬೇಜಾರು ಬೇರೆ. ಎಷ್ಟು ಮರ್ಕೋಬತ್ತದ, ಕಣ್ಣೆಲ್ಲ ಕೆಂಪಾಯ್ತು. ಕಂಡಿರಿ ಏನಿಲ್ಲ ಅಮ್ಮ. ಯಪ್ಪ, ಇಷ್ಟರಾಗೆ ನನ್ನ ಡಿಟೆಕ್ಟಿವ್ ಅಮ್ಮಂಗೆ ಅಂಥದ್ದು ಗೊತ್ತಾಗಲಿಲ್ಲಲ್ಲ, ಅದೊಂದು ದೊಡ್ಡ ಪುಣ್ಯ. ಎಷ್ಟು ಮಾಡ್ರು ಬೇಜಾರು ಕಂಟ್ರೋಲೇ ಮಾಡ್ಕೊಂಬಕ್ಕಾಗ್ತಿಲ್ಲಲ್ಲ ಇವತ್ತು. ನಾಳೆ ಅಂತ ಹೇಳೋದು, ಇವತ್ತೇನೋ ಹಿಂಗೆ ಮಲ್ಕ ಒದ್ದಾಡಿ ತಪ್ಸ್ಕೊಂಡ್ಲಕ್ಕ. ನಾಳೆಯೂ ಒಂಚೂರು ಹೊಟ್ಟೆ ನೋವು ಇತ್ತಂತ ಹೇಳಕ್ಕ. ಆದರೆ ನಂಗೆ ಆ ದುಃಖ ಕಂಡ್ರೆ ಇದು ಯಾವತ್ತೂ ಸರಿಯೇ ಆಗ್ತಿಲ್ಲ ಅಂತ ಅನಿಸ್ತಿತ್ತಪ್ಪ ಮನಸ್ಸಲ್ಲಿ. ಇಲ್ಲ ಹೌದಾ? ಈಗ 10ನೇ ದಿವಸದ ಹಿಂದಷ್ಟೇ ಹೆಣ್ಣು ಹೊಟ್ಟೆ ನೋವು ಅಂತ ಹೇಳಿದ್ದ. ಹೌದಾಗ ಅದು ಊರ ಜಾತ್ರೆ ಬಾ ಅಂದ್ರೆ ಪಪ್ಪಗಿಲ್ಲ, ದೇವಸ್ಥಾನಕ್ಕೆ ಬರ್ಕರಿಲ್ಲ ಅಂತ ಹೆಣ್ಣು. ಇವತ್ತಿನ್ನು 3ನೇ ತಾರೀಕಷ್ಟೇ ಇದೆಯಂತ. ಹೌದು, 1, 2, 3 ಏಪ್ರಿಲ್. ಹೌದಲ್ಲ, ಇದೆಂತ ಆಚೀಚಿ ಆಯ್ತಲ್ಲ ಹೆಣ್ಣಿಗೆ. ಅಲ್ಲ ಪಿಂಕಿ, ಇವತ್ತಿನ 3ನೇ ತಾರೀಕು ಅಷ್ಟೇ ಅಲ್ಲ ಮಗ, ಎಂತ ಹೊಟ್ಟೆ ನೋವು? ಏಗಳಿಗೆ ಹಂಗೆ ಆತಿಲ್ಲಲ್ಲ? ಆಯ್ತು ಹೇಳಿ 2 ನಿಮಿಷ ಆಗಲಿಲ್ಲ. ಏ ದೇವ್ರೆ, ಇದೇನ ಅಮ್ಮನ ಮಂಡಿಯು ಕಂಪ್ಯೂಟ್ರು, ನಂಗೆ ಒಂದು ಗೊತ್ತಿಲ್ಲಪ್ಪ. ಅದ ನಂಗೆ ಮಾತಾಡೋಕ್ಕಾಗ್ತಿಲ್ಲ ಮರೈತಿ. ಅದು ಮೊನ್ನೆ ಎಲ್ಲ ಚಿಕನ್ ಎಲ್ಲ ತುಂಬ ಮಾಡಿದ್ಯಲ್ಲ ಮರೈತಿ, ಬ್ಯಾಡ್ ಅಂದ್ರೆ ಕೇಳಲಿಲ್ಲ ನೀನು. ಅದೊಂದು ಸೊಪ್ಪೆಲ್ಲ ತಗೊಬಂದೆ ಅಂತ ಹೊಸ ಪ್ರಯೋಗ ಅಂದ್ಕೊಂಡೆಲ್ಲ ತಿಂದಿದ್ದೆಲ್ಲ ಮಾಡಿ ಹಾಕಿದ್ಯಲ್ಲ, ಅದಕ್ಕೆ ಅಂತ ಹೀಟ್ ಆಯಿತು ಏನೋ. ನಂಗೆ ಕೂಗು ಕೆಡಿಯ, ನೀನು ಮೊಸರು ಬೇಡ ಎಂತ ಬೇಡ ನನಗೆ. ಅಯ್ಯಪ್ಪ, ಯಾವ್ದು ಹೆಂಗೆ ಬದುಕ್ರೇನು ನನ್ನ ಅಮ್ಮನೊಟ್ಟಿಗೆ. ಎಂಥ ಮಂಡಿ ಹತ್ರ ಮಂಡಿ ಮಾತ್ರ, ಎಂತಾದ್ರೂ ಸ್ವಲ್ಪ ಓವರ್ ನಾಟಕವೇ ಮಾಡ್ಕಾಯ್ತೀಗ. ಈ ನಾಟಕ ಮಾಡೋಷ್ಟರೊಳಗೆ ಒಂಚೂರು ಟೆನ್ಷನ್ ಕಡಿಮೆ ಆದಂಗೆ ಆಯ್ತಪ್ಪ, ಬೇಜಾರೆಲ್ಲ ಕಡಿಮೆ ಆದಂಗೆ ಆಯಿತು. ಒಂದು ಐಡಿಯಾ ಬರ್ತಿತ್ತು, ಇನ್ನೊಂದ್ಸಲ ಪಶು ಫೋನ್ ಮಾಡಿ ಕಂತೆ, ನೀನು ಸೀರಿಯಸ್ಸಾಗಿ ಹೇಳ್ತಿದ್ಯಾ ಬಿಡ್ತೀಯಾ ಎಂತ ಮಾಡ್ತೆ ಅನ್ಕಂಡು. ನನಗೂ ತಲೆ ಕೆಟ್ಟಾಗ ಎಂಥದ್ದು ಕೇಳಲಿಲ್ಲ, ಅವನು ಆಗಾಡ್ತಾ ಕಂಡ ನೀನು ಸೀದಾ ಬತ್ತೈ ಕಣ್ಣಲ್ಲ. ಅದೇ ಸಮ ಒಂದು ಸತಿ ಕೇಂಬ, ಎಂತಾದರೂ ನಾನು ಹೈಯರ್ ಎಜುಕೇಷನಿಗೆ ಏನಾದ್ರು ಸೇರ್ಕೊಂಡ್ರೆ ಕಾಯ್ತನ ಎಂತ ಅನ್ಕ ಕೇಂಬ. ಹಂಗಾರೆ ಕಂಟಿನ್ಯೂ ಮಾಡ್ತಾ ಅಂದರೆ ಒಳ್ಳೆಯದೇ, ಇಲ್ಲಾಂದರೆ ಎಂತ ಮಾಡೋಕ್ಕತ್ತು. ನಾನು ಹಣೆ ಬರೋ ಅನ್ಕ ಸುಮ್ಮನೆ ಆಯ್ತು.